ಚುನಾವಣೆ ಸಂದರ್ಭದಲ್ಲಿ ಸತ್ಯಜಿತ್ ಸುರತ್ಕಲ್ ಅವರನ್ನ ಕಟ್ಟಿ ಹಾಕಬೇಕು ಅಂತಾನೆ ಮಾಡಿದ್ರಿ ಅನ್ನೋ. ನನ್ನ ಜೀವ ಹೋಗ್ಬೇಕು, ಪ್ರಾಣ ಹೋಗ್ಬೇಕಷ್ಟೇ. ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿಕೊಂಡು ಬದುಕೋನು ಸತ್ಯಜಿತ್ ಅಲ್ಲ. ಸತ್ಯಜಿತ್ ನಾರಾಯಣ ಗುರುಗಳ ಪಾಠ ತೆಗೆದಿರೋದನ್ನು ವಾಪಸ್ ಸೇರಿಸಿ ಅಂತ ಹೇಳಿದ್ರೆ ಸತ್ಯಜಿತ್ ಜಾತಿವಾದಿ ಆಗ್ತಾನೆ. ಕಯ್ಯಾರ ಕಿಣ್ಣನರಯ್ಯವರ ಪಾಠವನ್ನು ನಾನು ಸೇರಿಸ್ತೇನೆ ಅಂತ ಹೇಳಿಕೆ ಕೊಡುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಜಾತಿವಾದಿ ಆಗುದು. ರಾಜಕೀಯ ನಂಗೆ ಅನಿವಾರ್ಯ ಅಲ್ಲ. ಇಂದಿಗೂ ಕಾರ್ಯಕರ್ತರಿದ್ದಾರೆ, ನನ್ನ ಜೊತೆಲಿ ಕಾರ್ಯಕರ್ತರು ಇವತ್ತಿಗೂ ಇದ್ದಾರೆ. ಯಾವತ್ತು ವೈಯಕ್ತಿಕ ಸ್ವಾರ್ಥಕ್ಕೆ ಆ ಕಾರ್ಯಕರ್ತ ನಾನು ಬೆಳೆಸ್ಕೊಂಡವನಲ್ವೇ ಅಲ್ಲ. ಈ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತದೆ ಅಂತ ಹೇಳಿಕೊಂಡು 4 ತಿಂಗಳ ಹಿಂದೆ ಯಾರೂ ಕಲ್ಪನೆ ಮಾಡಿರಲಿಲ್ಲ, ಯಾರೂ ಯೋಚನೆ ಮಾಡಿರಲಿಲ್ಲ. ಒಂದು ಕಡೆ ಹಿಂದುತ್ವದ ಹೋರಾಟವೇ ನಮ್ಮದು ಪ್ರಮುಖ ಎಜೆಂಡಾ, ಹಿಂದುತ್ವವೇ ನಮ್ಮ ಪ್ರಮುಖ ಎಜೆಂಡಾ ಅಂತ ಹೇಳ್ತಾರೆ. ಹಿಂದುತ್ವ ಇನ್ನೊಂದು ಕಡೆ ನಾವು ಹೋಗಿ ಕೇಳಿದಾಗ ಸೀಟು ಕೊಡುವುದಕ್ಕೋಸ್ಕರ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅಂತ ಮಾತನ್ನ ಕೇಳಿದ್ದೆಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು? BL ಸಂತೋಷ್ ಅವರ ಮುಖ್ಯಬಾಯಿಯಿಂದ ಮಾತನ್ನು ಕೇಳಿರುವಂಥದ್ದು. ಇವತ್ತು ರಾಜಕೀಯದಲ್ಲಿ 75% ಫ್ಲೆಕ್ಸಿಬಲ್ ಆಗಿಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆ. ಆ 75% ಅಡ್ಜಸ್ಟ್ಮೆಂಟ್ಗೆ ಸತ್ಯಜಿತ್ ರೆಡಿ ಇಲ್ಲ, ಬಿಟ್ಟಿಲ್ಲ. ಆದರೆ ಎಲ್ಲೂ ಕೂಡ ಹೋರಾಟದಲ್ಲಿ ಇಲ್ಲ, ಬೇಡ, ಅವಶ್ಯಕತೆ ಇಲ್ಲ. ವೀಕ್ಷಕರೇ ನಮಸ್ಕಾರ. ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತು ಓರ್ವ ವಿಶೇಷ ವ್ಯಕ್ತಿಯ ಪರಿಚಯ ಸಂದರ್ಶನವನ್ನು ನಿಮ್ಮ ಮುಂದಕ್ಕೆ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಇವರು ತನ್ನ 11ನೇ ವಯಸ್ಸಿನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಂದರೆ ಸಂಘ ಪರಿವಾರಕ್ಕೆ ತನ್ನನ್ನು ಪಾದಾರ್ಪಣೆ ಮಾಡಿಕೊಂಡವರು. 24ನೇ ವಯಸ್ಸಿನಲ್ಲೇ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಇಡೀ ರಾಷ್ಟ್ರ ತಿರುಗಿ ನೋಡುವ ಹಾಗೆ ಮಾಡಿದಂಥವರು. ಆ ಬಳಿಕ ಹಿಂದೂ ಜಾಗರಣ ವೇದಿಕೆಯ ಮೂಲಕ ಅದರ ರಾಜ್ಯ ಸಂಚಾಲಕರಾಗಿ ಇಡೀ ರಾಜ್ಯದುದ್ದಕ್ಕೂ ಸಂಚರಿಸಿ ಸಂಘಟನೆಯನ್ನು ಬಲಪಡಿಸಿದಂಥವರು. ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ರಸ್ತೆಯಲ್ಲಿ ನಿಂತು ಹೋರಾಟವನ್ನು ಮಾಡಿದಂಥವರು. ಅದಕ್ಕೆ ಬೇಕಾದಷ್ಟು ಪ್ರಕರಣಗಳನ್ನು ಕೂಡ ತನ್ನ ಮೇಲೆಗೆ ಹಾಕಿಸಿಕೊಂಡವರು. ಸರಿಸುಮಾರು 15ರಿಂದ 10 ವರ್ಷಗಳ ಹಿಂದೆ ಪ್ರತಿ ಚುನಾವಣೆಯ ಸಂದರ್ಭವನ್ನು ನಾವು ಗಮನಿಸಿದರೆ ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ವಿಧಾನಸಭಾ ಕ್ಷೇತ್ರದಿಂದ ಇವರ ಹೆಸರು ಆಯ್ಕೆ ಆಗ್ತಾ ಇತ್ತು ಅಥವಾ ಇವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಇಲ್ಲ, ಅಭ್ಯರ್ಥಿ ಬೇರೆ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಂಥದ್ದು. ಇತ್ತೀಚಿನ ಕೆಲ ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಬಂದರು. ಒಂದಷ್ಟು ಜನರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿದರು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಘಟನೆಯನ್ನು ಬಲಪಡಿಸುವಂತಹ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಒಂದಷ್ಟು ವರ್ಷಗಳ ಕಾಲ BJPಯಲ್ಲಿ ಕೆಲಸವನ್ನು ಮಾಡಿ BJP ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡಿದವರು. ಬೆಂಗಳೂರಿನಲ್ಲಿ ಎಲ್ಲರೂ ನೋಡುವ ಹಾಗೆ ತಿರುಗಿ ನೋಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಸಂಘಟನೆ ಮಾಡಿದವರು. ಎಲ್ಲ ಜವಾಬ್ದಾರಿಗಳನ್ನು ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇದ್ದಂತಹ ಇವರು ಕೆಲ ವರ್ಷಗಳಿಂದ ಈ ಸಂಘ ಪರಿವಾರದಿಂದ ಅಂತರವನ್ನು ಕಾಯ್ದುಕೊಂಡರು. ಆ ಬಳಿಕ ಇದೀಗ ನಾರಾಯಣಗುರು ವಿಚಾರ ವೇದಿಕೆ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಿಕೊಂಡು ಒಂದಷ್ಟು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ತಪ್ಪುಗಳು ಕಂಡಾಗ ಅದನ್ನು ಖಂಡಿಸುವಂತಹ ಒಂದು ಸನ್ನಿವೇಶಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ, ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇಷ್ಟೆಲ್ಲ ಹೇಳುವಾಗ ಯಾರು ಇವತ್ತಿನ ವಿಶೇಷ ಅತಿಥಿ ಅನ್ನುವಂಥದ್ದು ತಮಗೆ ಗೊತ್ತಾಗಿರ್ಬೋದು. ಹೌದು, ಸತ್ಯಜಿತ್ ಸುರತ್ಕಲ್ ಅವರು. ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ಅಂತ ಗುರುತಿಸಿಕೊಂಡಂತಹ ಸತ್ಯಜಿತ್ ಸುರತ್ಕಲ್ ಅವರ ಮನದಾಳದ ಮಾತುಗಳು, ಅವರ ಬದುಕಿನ ಪುಟಗಳನ್ನು ಒಂದಷ್ಟು ತಿರುವಿ ಹಾಕುವಂತಹ ಪ್ರಯತ್ನವನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಸರಿಸುಮಾರು 30-35 ವರ್ಷಗಳ ಹೋರಾಟದ ಬದುಕು ತಮ್ಮದು. ಸಾಮಾಜಿಕ ಸಂಘಟನಾ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಖಂಡಿತ. ಆದರೆ ಈ ಚುನಾವಣೆಗೆ ಒಂದಷ್ಟು ದಿನಗಳ ಹಿಂದೆ ಒಂದು ಮಾತು ಕೇಳಿ ಬಂತು ನಮಗೆ. ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ BJP ರಾಜ್ಯಾಧ್ಯಕ್ಷರು ಹೊಣೆ ಅನ್ನುವಂಥ ಮಾತನ್ನು ತಾವು ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ರು. ಸತ್ಯ. ಇಷ್ಟು ವರ್ಷಗಳ ಹೋರಾಟ ಮಾಡಿದಂತಹ ನಾಯಕನಿಗೆ ಯಾಕೆ ಸರ್ ಅಂತಹ ಪರಿಸ್ಥಿತಿ ಅಂತ? ಅದನ್ನು ಇವತ್ತಿನ ಸಂಘ ಪರಿವಾರದ ಪ್ರಮುಖರಲ್ಲಿ ತಾವು ಕೇಳಬೇಕಾಗ್ತದೆ. ಆ ಮಾತು ಸತ್ಯಜಿತ್ನ ಬಾಯಲ್ಲಿ ಬರಬೇಕಿದ್ರೆ ಸ್ಥಿತಿ ಏನಾಯಿತು, ಪರಿಸ್ಥಿತಿ ಏನಾಯಿತು, ಆ ನೋವು ಯಾಕೆ ಸತ್ಯಜಿತ್ನ ಜೀವನದಲ್ಲಿ ಬಂತು ಅನ್ನೋಂಥದ್ದನ್ನು ತಾವು ಅವ್ರ ಹತ್ರ ಕೇಳಬೇಕಾಗ್ತದೆ. ಯಾಕೆಂತ ಹೇಳಿದರೆ ಕಳೆದ 16.5 ವರ್ಷದಿಂದ ನನಗೆ ಸರ್ಕಾರದಿಂದ ಒದಗಿಸಲ್ಪಟ್ಟಂತಹ ರಕ್ಷಣೆ ಇತ್ತು. ರಾಜ್ಯದಲ್ಲಿ ರಾಜಕೀಯೇತರವಾಗಿ ಒಬ್ಬ ಸಾಮಾಜಿಕ ಹೋರಾಟಗಾರನಿಗೆ
ಮೊದಲನೇದಾಗಿ ಗನ್ಮ್ಯಾನ್ ಬಂದಿರೋದು, ಭದ್ರತೆ ಬಂದಿರೋದು ಅದು ಸತ್ಯಜಿತ್ ಸುರತ್ಕಲ್ಗೆ. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ಆ ನಂತರ ದಿವಸಗಳಲ್ಲಿ ಬಂದಿರುವಂಥದ್ದು. ಮೊದಲು ಬಂದು ಸತ್ಯಜಿತ್ ಸುರತ್ಕಲ್ಗೆ. ಯಾವುದೇ ಸರ್ಕಾರ ಬಂದಾಗ ಅದಕ್ಕೆ ಕೊರತೆ ಆಗಿರಲಿಲ್ಲ, ಅದನ್ನು ವಾಪಸ್ ಪಡೆಯುವಂಥ ಪ್ರಯತ್ನಗಳು ಯಾರೂ ಮಾಡಿರಲಿಲ್ಲ. ಅನಿವಾರ್ಯ ಇದೆ ಅನ್ನುವಂಥ ಎಲ್ಲರಿಗೂ ಗೊತ್ತಿತ್ತು. ಆದರೆ ಉದ್ದೇಶಪೂರ್ವಕವಾಗಿ ನನ್ನ ಭದ್ರತೆಯನ್ನು ವಾಪಸ್ ತೆಗಿತಾರೆ. ಉದ್ದೇಶಪೂರ್ವಕವಾಗಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಕಳೆದ 5 ವರ್ಷದಿಂದ ಪರಿವಾರದಿಂದ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಿದ್ರು ಕೂಡ ಕಳೆದ 2 ವರ್ಷ ಹಿಂದೆ ನಾರಾಯಣಗುರು ವಿಚಾರ ವೇದಿಕೆ ಹೆಸರಿನಲ್ಲಿ ಈ ಸಮಾಜವನ್ನು, ನಾರಾಯಣಗುರು ಸಮಾಜ, ನಾನು ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ, ಈ ಸಮಾಜವನ್ನು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲೆತ್ತಬೇಕು, ಉಳಿದ ಸಮಾಜಗಳ ಸರಿ ಸಮಾನವಾಗಿ ಈ ಸಮಾಜವನ್ನು ಮೇಲೆತ್ತಬೇಕು ಅನ್ನುವಂಥ ಉದ್ದೇಶ ನಾನು ಸಂಘಟನೆ ಮಾಡಿಕೊಂಡು ಹೊರಟ್ರೆ ಕೆಲವೊಂದು ಹೇಳ್ತಾರೆ ಸತ್ಯ ಯಾವತ್ತೂ ಕಹಿಯಾಗಿರ್ತದೆ ಅಂತ ಹೇಳಿಕೊಂಡು, ಯಾವ ಸತ್ಯವನ್ನು ನಾನು ಸಮಾಜದ ಮುಂದೆ ಇಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದೆ, ಅದು ಒಂದಷ್ಟು ಜನರಿಗೆ ಕಹಿ ಆಯಿತು. ನಾಳೆ ಎಲ್ಲೋ ತಮಗೆ ಅದರಿಂದ ತೊಂದರೆ ಆಗ್ಬೋದು ಅಂತ ಹೇಳಿ ಅನಿಸ್ತೋ ಏನೋ ಅವರಿಗೆಲ್ಲ. ಹಾಗಾಗಿ ಸತ್ಯನ ಸ್ವರವನ್ನು ಅಡಗಿಸಬೇಕಿದ್ರೆ, ಸತ್ಯನ ಓಡಾಟವನ್ನು ನಿಲ್ಲಿಸಬೇಕಿದ್ರೆ ಬೇರೆ ಯಾವುದೇ ದಾರಿಯವರಿಗೆ ಕಾಣಲಿಲ್ಲ. ಏನೇ ಇದ್ರೂ ಪರಿಸ್ಥಿತಿ ಇದ್ರು ಸತ್ಯ ಬಾಯಿ ಮುಚ್ಚಿ ಕುತ್ಕೊಳ್ಳೋನಲ್ಲ, ಓಡಾಟ ನಿಲ್ಲಿಸುವನಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಈ ಒಂದು ಪ್ರಯತ್ನದಿಂದ ಆದರೂ ಸ್ವಲ್ಪ ಚುನಾವಣೆ ಸಂದರ್ಭದಲ್ಲಿ ಸತ್ಯವನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇದೆ ನೋಡು ಅನ್ನೋಂಥ ಒಂದು ಪ್ರಯತ್ನವನ್ನು ಬಹುಶಃ ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ನನ್ನದು ಮಾತು. ಅದಕ್ಕೋಸ್ಕರ ನಾನು ನೇರವಾಗಿ ಹೇಳಿದೆ, ಜೀವ ಬೆದರಿಕೆ ಇರುವಾಗ ಸರ್ಕಾರದಿಂದ ಇದ್ದಂತಹ ಭದ್ರತೆಯನ್ನು ವಾಪಸ್ ಪಡೆದ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಆದರೆ ಯಾರದನ್ನು ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲಾಖೆ ಮೇಲೆ ಸುಮ್ಮನೆ ಗೂಬೆ ಕೂರಿಸಿದ್ರು ಇವರು, ಇವರದೇ ಷಡ್ಯಂತ್ರ. ಯಾಕಂದ್ರೆ ಅದರ ಹಿಂದೆಯೇ ಇದಾಗಿತ್ತಿದ್ದು, ಎಲ್ಲವೂ ವ್ಯವಸ್ಥೆಗಳಾಗಿತ್ತು. ಚುನಾವಣೆ ಘೋಷಣೆ ಆಗೋದ ಮುಂಚೆಯೇ ನನಗೆ ಅದರ ಬಗ್ಗೆ ಪತ್ರವೂ ಬಂದಿತ್ತು, ನಾನು ವಾಪಸ್ ಉತ್ತರವನ್ನು ಕೊಟ್ಟಿದ್ದೆ. ಆದರೆ ಚುನಾವಣೆ ಘೋಷಣೆ ಆಗೋ ತನಕ ಕಾಯಿರಿ ಅಂತೇಳಿ ಮತ್ತೆ ಇವರದನ್ನು ನಿಲ್ಲಿಸಿಬಿಟ್ಟು ಘೋಷಣೆ ಆದ ನಂತರ ಮಾಡಿಸಿದ್ರು. ಹಾಗಾಗಿ ಹೇಳಬೇಕಾಯ್ತು. ಆದರೆ ಒಂದಂತೂ ಸತ್ಯ, ನಾನು ಬದುಕಿರೋದು ದೇವರನ್ನು ನಂಬಿಕೊಂಡು. ಅವತ್ತಿನಿಂದ ಇವತ್ತಿನ ನನ್ನ ಉಳಿಸಿರುವಂಥದ್ದು ನಾನು ನಂಬಿರುವಂತಹ ದೈವ ದೇವರುಗಳು, ನನ್ನ ಗ್ರಾಮ ದೇವರು, ನನ್ನ ಮನೆ ದೇವರುಗಳು. ಹಾಗಾಗಿ ಅದರ ಮೇಲೆ ನನಗೆ ವಿಶ್ವಾಸ ಇದೆ, ಅದರ ವಿಶ್ವಾಸ ನಾವಿರುವಂತಹದ್ದು. ಚುನಾವಣೆ ಸಂದರ್ಭದಲ್ಲಿ ಸತ್ಯಜಿತ್ ಸುರತ್ಕಲ್ ಅವರನ್ನ ಕಟ್ಟಿ ಹಾಕಬೇಕು ಅಂತಾನೆ ಮಾಡಿದ್ರಿ ಅನ್ನೋ ಖಂಡಿತ ಯಶಸ್ವಿ ಆದ್ರ ಅದರಲ್ಲಿ ಅಂತ. ಯಶಸ್ವಿ ಸತ್ಯಜಿತ್ ಒಂದು ಉದ್ದೇಶಕ್ಕೋಸ್ಕರ ಬದುಕಿದವನು, ಒಂದು ಧ್ಯೇಯ ಆದರ್ಶ ಇಟ್ಟುಕೊಂಡು ಬದುಕಿದವನು. ಹಾಗಾಗಿ ಅದರಿಂದ ಸತ್ಯಜಿತ್ ನನ್ನ ಯಾವುದೇ ರೀತಿಯಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ, ಯಾವತ್ತಿಗೂ ಯಾರಿಗೂ ಸಾಧ್ಯ ಇಲ್ಲ. ಅದು ಕಟ್ಟಿ ಹಾಕ್ಬೇಕಿದ್ರೆ ಒಂದೇ ಇರುವಂಥದ್ದು, ನನ್ನ ಜೀವ ಹೋಗ್ಬೇಕು, ಪ್ರಾಣ ಹೋಗ್ಬೇಕಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ಕಾರಣದಲ್ಲಿ ಯಾವುದೇ ರೀತಿಯಲ್ಲಿ ಯಾರಿಗೂ ನನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಬಗ್ಗೋದೇ ಇಲ್ಲ ಖಂಡಿತ. ಓಕೆ, ಇಷ್ಟು ವರ್ಷಗಳ ಒಂದು ಹೋರಾಟ, ಇಷ್ಟು ವರ್ಷಗಳ ಹಿಂದುತ್ವಕ್ಕಾಗಿ ಮಾಡಿದಂತಹ ಕೆಲಸ ಯಾವುದು ಕೂಡ ಈಗ ಅದಕ್ಕೆ ಬೆಲೆ ಇಲ್ವಾ? ಅದೆಲ್ಲವೂ ಕೂಡ ಬೆಲೆಯನ್ನು ಕಳೆದುಕೊಂಡು ಬಿಟ್ಟಿದೆಯಾ? ಹೇಗೆ? ಒಂದು ಮಾತಿದೆ, ಸಂಘ ಪರಿವಾರದ ಎಲ್ಲ ಪ್ರಮುಖರುಗಳು ಭಾಷಣದಲ್ಲಿ ಹೇಳ್ತಾರೆ, ಭಾರತ ಇದು ಧರ್ಮದ ನೆಲ, ಇದು ಇಲ್ಲಿ ಧರ್ಮವನ್ನು ಬಿಟ್ಟು ಬೇರೆ ಯಾವುದೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ, ನ್ಯಾಯ, ಧರ್ಮ ಇದೇ ಮೂರು ಗೆಲ್ಲುವಂಥದ್ದು. ಇವತ್ತಿಗೂ ನಾನು ಹೇಳೋದಷ್ಟೇ, ಗೆಲ್ಲುವುದು ಸತ್ಯ, ನ್ಯಾಯ ಮತ್ತು ಧರ್ಮವೇ. ಅದನ್ನು ಒಂದಷ್ಟು ಸಮಯ ತುಳಿಯುವಂಥ ಪ್ರಯತ್ನ ಆಗಬಹುದು, ಒಂದಷ್ಟು ಸಮಯ ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡ್ಬೋದು ಯಾರಾದರೂ, ಸ್ವಲ್ಪ ಸಮಯದಲ್ಲಿ ಯಶಸ್ವಿ ಆಗ್ಬೋದು. ಅದು ಶಾಶ್ವತವಾಗಿ ಯಾರೂ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾವತ್ತೂ ಮಾತನಾಡೋದು ಸತ್ಯವೇ ಮಾತನಾಡೋದು, ನ್ಯಾಯದ ಪರವಾಗಿಯೇ ಮಾತನಾಡೋದು. ಅನ್ಯಾಯ ಇದ್ದಲ್ಲಿ ಸತ್ಯ ಇರುವುದಿಲ್ಲ. ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಹಿಡ್ಕೊಂಡು ಸತ್ಯ ಹೋಗುವವನಲ್ಲ. ಸತ್ಯ, ನ್ಯಾಯ, ಧರ್ಮ ಇದು ಮೂರನ್ನು ಹಿಡ್ಕೊಂಡು ನಾನು ಅವತ್ತಿಂದ ಇವತ್ತಿನ ತನಕ ಬದುಕಿದವನು, ಇವತ್ತು ಮುಂದೆಯೂ ಬದುಕುವವನು. ಹಾಗಾಗಿ ಸತ್ಯನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯನನ್ನು ವೈಯಕ್ತಿಕವಾಗಿ ಹೇಳಿದಲ್ಲ ನಾನು, ಸತ್ಯ ನ್ಯಾಯ ಧರ್ಮವನ್ನು ಹಿಡ್ಕೊಂಡು ಹೋಗ್ತಾ ಇರೋದ್ರಿಂದ ಸತ್ಯನನ್ನು ಯಾವತ್ತಿಗೂ ಈ ಮೂರು ವಿಚಾರದಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೈತಿಕವಾಗಿಯೂ ಸತ್ಯ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು 100ಕ್ಕೆ 100 ಯಾರೂ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ದೇವರು ಮಾತ್ರ ಅದು. ಆದರೆ ಒಬ್ಬ ಮನುಷ್ಯನಾಗಿ, ಒಬ್ಬ ವ್ಯಕ್ತಿಯಾಗಿ ಪ್ರಾಮಾಣಿಕವಾಗಿ ನಾವು ಎಷ್ಟು ಮಾಡಬಹುದು, ಎಷ್ಟು ಶೇಕಡ ಅಷ್ಟನ್ನು ಉಳಿಸ್ಕೊಳ್ಳುವಂಥ ಖಂಡಿತ ಪ್ರಯತ್ನ ಮಾಡಿದ್ದೇನೆ ಮತ್ತು ಮುಂದೆಯೂ ಮಾಡುವ ನಾನೇ. ಅದನ್ನು ಬಿಟ್ಟು ಬದುಕುವನು ಸತ್ಯಜಿತ್ ಅಲ್ಲ. ಜೀವನಕ್ಕೋಸ್ಕರ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಆಗಿಕೊಂಡು, ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡಿಕೊಂಡು ಬದುಕುವನು ಸತ್ಯಜಿತ್ ಅಲ್ಲ. ಇದು ಸತ್ಯ. ಇದು ಅಂದ್ರೆ ಅಲ್ಲಿ ರಾಜಿ ಮಾಡಿಕೊಳ್ಳದ ಕಾರಣ ಇವತ್ತು ಈ ಪರಿಸ್ಥಿತಿ. ಹೌದು. ಅದರಲ್ಲಿ ರಾಜಿ ಮಾಡಿಕೊಳ್ಳದ ಕಾರಣಕ್ಕೋಸ್ಕರ ಈ ಪರಿಸ್ಥಿತಿ ಬಂದಿದೆ.
ಅದು ನಾನು ಹೇಳ್ತಾ ಇರುವಂಥದ್ದು. ಅಂದ್ರೆ ಹೇಗೆ ರಾಜಕಾರಣ ಮಾಡಿಕೊಳ್ಬೇಕಾದ ಪರಿಸ್ಥಿತಿ ಬಂದಿತ್ತು ತಮಗೆ ಅಂತ? ಒಂದಷ್ಟು ಇಲ್ಲಿ ಮೇಲಿನವರಿಗೆ ಬೇಕಾದ ಹಾಗೆ ಅವರಿಗೆ ಖುಷಿ ಆಗುವ ಹಾಗೆ ನಡ್ಕೊಳ್ಳುವಂಥ ಸ್ಥಿತಿ ಇದೆ. ಏನೇ ಮಾಡಿದದು ಸರಿ ಅಂತ ಹೇಳಿಕೊಂಡು ಜೈಕಾರ ನಾವು ಹಾಕ್ತಾ ಇರಬೇಕು. ಅವ್ರು ಏನೇ ಮಾಡಿದ್ರು ಅದನ್ನು ಸರಿ ಅಂತೇಳಿ ಒಪ್ಪಿಕೊಂಡು ಜೈಕಾರ ಹಾಕಬೇಕು. ಅದಕ್ಕೆ ಸತ್ಯಜಿತ್ ಬಗ್ಗುವನಲ್ಲ. ಅವತ್ತು 5 ವರ್ಷದ ಹಿಂದೆ ಬಂತು ರಾಜಕೀಯ ಅಂತ ಹೇಳಿದ ಮೇಲೆ ಸತ್ಯ ಅಡ್ಜಸ್ಟ್ಮೆಂಟ್ ಇರಲೇಬೇಕು, ಒಂದಷ್ಟು ನಾವು ಫ್ಲೆಕ್ಸಿಬಲ್ ಇರಬೇಕು ಅಂತ ಹೇಳಿ ಹಿರಿಯರು ಹೇಳಿದ್ರು ಮಾತು, ಸಂಘದ ಹಿರಿಯರೇ ಹೇಳಿದ್ರು. ಅವತ್ತು ಒಂದು ಮಾತು ಹೇಳಿದೆ, ಗೊತ್ತಿದೆ ನನಗೆ, ಆದರೆ ರಾಜಕೀಯ ಅನಿವಾರ್ಯ ಕಾರಣಕ್ಕೋಸ್ಕರ ಒಂದು ಮಾತಿದೆಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿ. ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು, ಆದರೆ ಪ್ರಿಯಂಚ ನಾ ಅನೃತಂ ಬ್ರೂಯಾತ್, ಇನ್ನೊಬ್ಬರಿಗೆ ಖುಷಿ ಆಗ್ತದೆ ಅಂತ ಹೇಳಿಕೊಂಡು ಸುಳ್ಳನ್ನು ಹೇಳಬಾರ್ದು ಅನ್ನುವಂಥದ್ದು ಅದೇ ಮಾತುಗಳೇ ಹೇಳ್ತದೆ. ಅನಿವಾರ್ಯ ಆದಾಗ ಸತ್ಯ ಹೇಳಿದಾಗ ತುಂಬಾ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ 25% ಫ್ಲೆಕ್ಸಿಬಲ್ಗೆ ನಾನು ತಯಾರಿದ್ದೇನೆ, 75%ಕ್ಕಲ್ಲ. ಇವತ್ತು ರಾಜಕೀಯದಲ್ಲಿ 75% ಫ್ಲೆಕ್ಸಿಬಲ್ ಆಗಿಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆ. ಆ 75% ಅಡ್ಜಸ್ಟ್ಮೆಂಟ್ಗೆ ಸತ್ಯಜಿತ್ ರೆಡಿ ಇಲ್ಲ, ಸಿದ್ಧ ಇಲ್ಲ. 25%ಕ್ಕೆ ಸಿದ್ಧ ಇದ್ದಾನೆ ಅನಿವಾರ್ಯ ಆದಾಗ. ಅಂದರೆ ಪಾರ್ಟಿ ವಿದ್ಯೆ ಡಿಫ್ರೆನ್ಸ್ ಅಂತ ಹೇಳಿದ ಮೇಲೆ ಒಂದಷ್ಟು ವ್ಯಕ್ತಿಗಳಾದರೂ ಅದನ್ನು ಗಟ್ಟಿ ಹಿಡ್ಕೊಂಡು, ಯಾಕಂತ ಹೇಳಿದರೆ ಎಲ್ಲರೂ ಅದನ್ನೇ ಮಾಡಿದರೆ ನಾಳೆ ಅದರಲ್ಲಿ ನೈತಿಕತೆ ಅನ್ನುವಂಥದ್ದೇ ಇರೋದಿಲ್ಲ. ಇವತ್ತಿಗೆ ಅದು ಬಹುತೇಕ ಕಳೆದು ಹೋಗಿದೆ. ಅದು ಉಳಿಸ್ಕೊಳ್ಬೇಕು. ರಾಜಕೀಯದಲ್ಲಿ ಕೂಡ ಪರಿಶುದ್ಧತೆಯನ್ನು ಉಳಿಸ್ಕೊಳ್ಬೇಕು. ಹೇಳ್ತಾ ಇರಲ್ಲ ನಾವು, ಮನೆಯಲ್ಲಿ ಬಚ್ಚಲು ಮನೆ ಇರಲೇಬೇಕು, ಇರ್ತದೆ. ಹಾಗೆ ಅಂತ ಹೇಳಿಕೊಂಡು ಬಚ್ಚಲು ಮನೆಯಲ್ಲಿ ಹಾವಸ್ ಹಿಡಿದು ಕಾಲಿಟ್ಟ ತಕ್ಷಣ ಜಾರುವಂಥದ್ದಾಗಿರಬಾರ್ದು. ಕೆಸರಿನಲ್ಲಿ ಕಮಲ ಇದ್ದ ಹಾಗೆ ಕೆಸರಲ್ಲಿದ್ದರೂ ಕೂಡ ಶುಭ್ರವಾಗಿ ಅದೇ ರೀತಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿಕೊಂಡು ಆ ನೈತಿಕತೆ ಉಳಿಸ್ಕೊಳ್ಳುವಂಥ ಒಂದಷ್ಟು ವ್ಯಕ್ತಿಗಳಾದ ರಾಜಕೀಯದಲ್ಲಿ ಇಲ್ಲದಿದ್ದರೆ, ಜೀವನದಲ್ಲಿ ಅದನ್ನು ಪಾಲನೆ ಮಾಡಿಕೊಳ್ಳೋರು ಇಲ್ಲದೇ ಇದ್ದರೆ ರಾಜಕೀಯ ಪೂರ್ತಿ ಕೆಟ್ಟು ಹೋಗ್ತದೆ. ಅದು ಆಗಬಾರ್ದು. ಇವಾಗ ಬಹುತೇಕ ಹಾಗೆ ಆಗಿಬಿಟ್ಟಿದೆ, ಬಹುತೇಕ ಅದೇ ರೀತಿ ಕಾಣಿಸ್ತಾ ಇದೆ. ಆದರೆ ಆ ರಾಜಕೀಯದ ಒಳಗಿದ್ದುಕೊಂಡು ಮತ್ತೆ ಆ ಪರಿಶುದ್ಧತೆಯನ್ನು ವಾಪಸ್ ತರೋದಕ್ಕೋಸ್ಕರ ನಾನಾದರೂ ವೈಯಕ್ತಿಕವಾಗಿ ಒಂದಷ್ಟು ಉಳಿಸಿಕೊಂಡೇ ಅಲ್ಲಿರಬೇಕು ಅಂತೇಳಿ ನಿರ್ಧಾರ ಮಾಡಿದವ. ಸತ್ಯನಿಗೆ ರಾಜಕೀಯ ಭವಿಷ್ಯ ಇದ್ದರೆ ಸತ್ಯನ ಈ ಕಠಿಣ ನಿರ್ಧಾರದ ಜೊತೆಯಲ್ಲಿಯೇ ರಾಜಕೀಯ ಭವಿಷ್ಯ ಸಿಗಬೇಕು. ಕಾಂಪ್ರಮೈಸ್ ರಾಜಕೀಯದಲ್ಲೆಲ್ಲ ಯಾರದೋ ಕಾಲು ಹಿಡಿದು ಯಾರದೋ ಗುಂಪು ಬಣಗಾರಿಕೆ ಒಳಗಡೆ ಸೇರಿಕೊಂಡು ಸತ್ಯಜಿತ್ತಿಗೆ MLA MP ಸೀಟು ಬೇಡ. ಸತ್ಯಜಿತ್ತಿಗೆ ಅವಕಾಶ ಬೇಡ, ಖಂಡಿತ ಬೇಡ ನನಗೆ. ಯಾಕಂತ ಹೇಳಿದ್ರೆ ಆ ರೀತಿ ಅವಕಾಶ ಗಿಟ್ಟಿಸಿಕೊಂಡು ಹೋದಾಗ ನಮ್ಗೆ ಅಲ್ಲಿ ಏನು ಸಾಧನೆ ಮಾಡಬೇಕು, ನಮ್ಮ ಉದ್ದೇಶ ಏನಿದೆ ಅದು ಯಾವುದನ್ನು ಮಾಡ್ಲಿಕ್ಕಾಗೋದಿಲ್ಲ. ಯಾರ್ದೋ ಮುಲಾಜಲ್ಲಿ ನಾವಲ್ಲಿ ಬದುಕಬೇಕಾಗ್ತದೆ. ಏನೇ ಮಾಡಬೇಕಿದ್ರೆ ಅವರ ಅನುಮತಿಯನ್ನು ತಗೊಂಡು ನಾವು ಮಾಡಬೇಕಾಗ್ತದೆ. ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲಕ್ಕಿಂತಲೂ ಹಿರಿಯದು ಅಂತ ಹೇಳಿದ್ರು ಒಂದು ಮಾತು. ನನಗೆ ಒಂದ್ಸರಿ ಒಂದು ಸಂಘದ ಹಿರಿಯರ ಜೊತೆ ಒಂದು ಬೇರೊಬ್ಬರ ಮನೆಯಲ್ಲಿ ಇದೇ ವಿಚಾರದಲ್ಲಿ ಒಂದಷ್ಟು ಮಾತುಕತೆಗಳು ನಡೆಯಿತು, ಒಂದಷ್ಟು ಚರ್ಚೆಗಳು ನಡೆಯಿತು. ಅವರು ಬ್ರಹ್ಮಕುಮಾರಿಯ ಒಂದು ಇದರಲ್ಲಿ ಅವರ ಆ ಗುಂಪಲ್ಲಿ ಇದ್ದಂಥವ್ರು. ಯಾವ ಮನೆ ನಾನು ಹೋಗಿದ್ದೆ ಆ ಮನೆಯಲ್ಲಿ ಎಲ್ಲ ಮುಗಿಸಿ ಹೊರಗಡೆ ಬರಬೇಕಿದ್ರೆ ಸತ್ಯರ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಬ್ರಹ್ಮಕುಮಾರಿಯವರಲ್ಲಿ ಒಂದಷ್ಟು ಕಾರ್ಡ್ಗಳಿದೆ, ಒಂದನ್ನು ನೀವು ತೆಗೀರಿ, ನಿಮ್ಗದು ಒಂದು ಸೂಚನೆ ಕೆಲವೊಂದ್ಸರಿ ಕೊಡ್ತದೆ ಅಂತ ಹೇಳಿಕೊಂಡು ಸರಿ ಅಂತ ಹೇಳಿ ತೆಗೆದೆ. ನಾನು ವಿಶ್ವಾಸದಲ್ಲಿ ತೆಗೆದು ಓದಿ ಅದನ್ನು ಅವರಿಗೆ ತೋರಿಸಿದೆ. ಅದರಲ್ಲಿ ನಂಗೆ ಬಂದಿರುವಂತಹ ಅದರಲ್ಲಿ ಮಾತು ಏನಿತ್ತು ಅಂತ ಹೇಳಿದ್ರೆ, ಫ್ರೀಡಮ್, ಟೋಟಲ್ ಫ್ರೀಡಮ್ ಇಸ್ ಟು ನೋ ವಾಟ್ ಇಸ್ ಟ್ರುತ್. ಸತ್ಯ ಏನೆಂದು ಸ್ವಾತಂತ್ರ್ಯ ಅಂತ ಏನು ಅಂತ ಹೇಳಿದ್ರೆ ಸತ್ಯ ಏನು, ಸಂಪೂರ್ಣ ಸತ್ಯ ಏನು ಅಂತ ಹೇಳಿಕೊಂಡು ತಿಳ್ಕೊಳ್ಳೋ ಹಕ್ಕು ಮತ್ತು ಜೀವನ ಪೂರ್ತಿ ಆ ಸತ್ಯವನ್ನು ಹಿಡಿದುಕೊಂಡು ಬದುಕುವಂಥದ್ದು ಅನ್ನುವಂಥದ್ದೇ ಇತ್ತು. ಅದನ್ನು ತೋರಿಸಿದ್ದೆ. ಇದೇ ಸತ್ಯನ ಜೀವನ. ಸತ್ಯನಿಗೆ ಇದೇ ಬಂದಿದೆ, ದೇವರು ಕೂಡ ಕೊಟ್ಟರು, ಸತ್ಯನಿಗೆ ಇದೇ ಕೊಟ್ಟಿದ್ದ ತೋರಿಸೋ ದಾರಿ ಇದ್ವಿ. ನಿಜವಾದ ಸತ್ಯ ಯಾವುದನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಜೀವನ ಪೂರ್ತಿ ಅದಕ್ಕೋಸ್ಕರ ಬದುಕುವಂಥದ್ದು. ಅದರಲ್ಲಿ ಯಾವುದೇ ರೀತಿ ಯಾವತ್ತೂ ಕಾಂಪ್ರಮೈಸ್ ಮಾಡಿಕೊಳ್ಬಾರ್ದು ಅಂತ ಹೇಳಿಕೊಂಡೇ ಇರುವಂಥದ್ದು ದೇವರು ತೋರಿಸಿರೋದು. ದಯವಿಟ್ಟು ನನ್ನನ್ನು ಅದಕ್ಕೆ ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದೆ ನಾನು. ಇದು ಸತ್ಯನಿಗೆ ದೇವರು ತೋರಿಸಿದ ಕೂಡ ಸಾಧ್ಯ ಕೂಡ ದಾರಿ ಕೂಡ ಇದುವೇ ಸತ್ಯನಿಗೆ ದೇವರು ತೋರಿಸಿರುವಂಥ. ಹಾಗಾಗಿ ರಾಜಕೀಯ ನನಗೆ ಅನಿವಾರ್ಯ ಅಲ್ಲ, ಯಾವುದೇ ಪದವಿಗಳು ನನಗೆ ಅನಿವಾರ್ಯ ಅಲ್ಲ, ವೈಯಕ್ತಿಕ ನನ್ನ ಜೀವನಕ್ಕೆ ಅನಿವಾರ್ಯ ಅಲ್ಲ. ಅದನ್ನು ಬಿಟ್ಟು ಇಷ್ಟು ವರ್ಷ ನಾನೆಲ್ಲ ಹೋರಾಟ ಮಾಡಿರುವಂಥದ್ದು ಅಧಿಕಾರ ಇಲ್ಲದ ಕಾಲದಲ್ಲಿ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇಲ್ಲದ ಕಾಲದಲ್ಲಿಯೇ ನನ್ನ ಹೋರಾಟ ಜೀವನಗಳು ಇರುವಂಥದ್ದು. ಅಧಿಕಾರ ಇದ್ದ ಕಾಲದಲ್ಲಿ ಸ್ವಲ್ಪ ಮಾತ್ರ ಹೋರಾಟ, ದೊಡ್ಡ ದೊಡ್ಡ ಹೋರಾಟಗಳು ನಮ್ಮದು ಪಕ್ಷ ಅನ್ನುವಂಥ ನಮ್ಮ ವಿಚಾರವನ್ನು ವೈಚಾರಿಕತೆ ಇಲ್ಲದ ಸರ್ಕಾರ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲಿ ಮಾಡಿರುವಂಥ ಹೋರಾಟಗಳು ಯಾಕೆ ತರಬೇಕು?
ನಾವು ಪರಿಶುದ್ಧರಿದ್ದಾಗ ಯಾರಿಗೂ ಹೆದರುವಂತ ಅವಶ್ಯಕತೆ ಇರುವುದಿಲ್ಲ, ಯಾರಿಗೂ ಬಗ್ಗೆ ನಡೆಯುವಂಥ ಅವಶ್ಯಕತೆಗಳು ಇರುವುದಿಲ್ಲ. ನಾವು ಪರಿಶುದ್ಧರಿರಬೇಕು, ಕಾಯ ವಾಚ ಮನಸ್ಸ ನಾವು ಪರಿಶುದ್ಧರಿರಬೇಕು, ನೈತಿಕತೆ ಇರಬೇಕು. ಭಗವಂತ ಆ ಶಕ್ತಿಯನ್ನು, ಆ ದಾರಿಯಲ್ಲಿ ನಡೆದ ಶಕ್ತಿ ನಿಶ್ಚಿತನ ಕೊಟ್ಟಿದ್ದಾನೆ, ಮುಂದೆ ಕೊಡ್ತಾನೆ ಅಂತ ವಿಶ್ವಾಸ ಇದೆ. ಭಗವಂತನಲ್ಲಿ ನಾವು ಸಮರ್ಪಣೆ ಮಾಡಿಕೊಂಡವರು. ಹಾಗಾಗಿ ನಾವು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ, ನಮಗೆ ಅಧಿಕಾರವನ್ನು ಹಿಡ್ಕೊಂಡೇ ಮಾಡಬೇಕು ಅನ್ನೋಂಥ ಇಲ್ಲ. ಇವತ್ತಿಗೂ ಹೋರಾಟ ಮಾಡುವಂಥ ಶಕ್ತಿ ಇದೆ. ಇವತ್ತಿಗೂ ನಾನು ಹೋರಾಟ ಜೀವನಕ್ಕೆ ಇಳಿತೇನೆ ಅಂತೇಳಿ ನನ್ನ ಜೊತೆ ಬಂದು ನಿಂತ್ಕೊಳ್ಳುವಂಥ ಕಾರ್ಯಕರ್ತರ ದೊಡ್ಡ ತಂಡವೇ ನನ್ನ ಜೊತೆಯಲ್ಲಿದೆ. ಇವತ್ತೆಲ್ಲರೂ ಬಹುತೇಕ ಅವರೆಲ್ಲ ಒಂದಷ್ಟು ಅವರ ವೈಯಕ್ತಿಕ ಜೀವನದ ಕಡೆಗೆ ಹೆಚ್ಚು ಗಮನ ಕೊಟ್ಟುಕೊಂಡು ಹೋರಾಟ ಜೀವನಕ್ಕೆ ಹೋರಾಟ ಜೀವನಕ್ಕೆ ಇಳಿಯದೆ ಅವರಿದ್ದಾರೆ. ಆದರೆ ಹೇಳ್ತಾರೆ, ಸತ್ಯನ ನೀವು ಯಾವಾಗ ಬರ್ತೀರಿ ಅವತ್ತು ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತ ಹೇಳಿ ಆ ವಿಶ್ವಾಸ ನನಗೆ ಕಾರ್ಯಕರ್ತರಿದ್ದಾರೆ ನನ್ನ ಜೊತೆಲಿ ಕಾರ್ಯಕರ್ತರು ಇವತ್ತಿಗೂ ಇದ್ದಾರೆ. ಅಲ್ಲಿ ನಾನು ಯಾವತ್ತೂ ಕೂಡ ಸಂಘಟನೆ ಅವತ್ತಿನ ಇವತ್ತಿನ ದಿವಸ ತನಕ ಸತ್ಯಜಿತ್ನ ತಂಡವನ್ನು ಕಟ್ಟಿಕೊಂಡದ್ದಲ್ಲ, ಸಂಘಟನೆಯ ತಂಡವನ್ನು ಕಟ್ಟಿಕೊಂಡದ್ದು. ಕಾರ್ಯಕರ್ತರಿಗೆ ಸಂಘಟನೆ ಜೊತೆಯಲ್ಲಿ ಯಾವ ರೀತಿ ಇರಬೇಕು, ಯಾವತ್ತೂ ಕೂಡ ವ್ಯಕ್ತಿಯ ಹಿಂದೆ ಹೋಗದೆ ಸಂಘಟನೆ ಹಿಂದೆ ಯಾವ ರೀತಿ ಹೋಗಬೇಕು ಅಂತ ಹೇಳಿ ಕಲಿಸಿಕೊಟ್ಟಿರೋ ಕಾರಣಕ್ಕೋಸ್ಕರ ರಸ್ತೆಯಲ್ಲಿ ನಿಂತ್ಕೊಂಡವರು ಬೊಬ್ಬೆ ಹೊಡಿತಾ ಇಲ್ಲ, ಇನ್ನೊಂದು ಮತ್ತೊಂದು ಮಾಡ್ತಾ ಇಲ್ಲ. ಇವತ್ತಿಗೂ ಆ ಶಿಸ್ತನ್ನು ಪಾಲನೆ ಮಾಡಿಕೊಂಡಿದ್ದಾರೆ, ಇವತ್ತಿಗೂ ಆ ಶಿಸ್ತಿನ ಜೀವನದಲ್ಲಿದ್ದಾರೆ. ಸಂಘಟನೆ ಚೌಕಟ್ಟನ್ನು ಬಿಟ್ಟವರು ಕಾರ್ಯಕರ್ತರು ಹೊರಗಡೆ ಬರಲಿಲ್ಲ. ಗೊಂದಲ ಇದೆ ಅವರಿಗೆ, ಮನಸ್ಸಲ್ಲಿ ಬೇಸರ ಇದೆ. ನನ್ನ ಹತ್ರ ಕೇಳಿದ ಸತ್ಯಣ್ಣ ಹೇಗೆ ಮಾಡೋದು, ಹೇಗೆ ಸರಿ ಮಾಡೋದು ಅಂತ ಹೇಳಿಕೊಂಡು ನೀವೇ ಕಲಿಸಿರೋ ಸಂಘಟನೆ, ಈ ಸಂಘಟನೆ ಬಿಟ್ಟು ಬರ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ನಾನೇನು ಬರ್ಲಿಕ್ಕವರೆಗೂ ಯಾರಿಗೂ ಒತ್ತಾಯವನ್ನು ಮಾಡಲಿಲ್ಲ, ಬಿಟ್ಟು ನನ್ನ ಜೊತೆ ನಿಂತ್ಕೊಳ್ಳಿ ಅಂತಲೂ ಹೇಳಲಿಲ್ಲ. ಯಾರು ಯಾವ ರೀತಿಯಲ್ಲಿ ಇರ್ತೀವಿ, ನಿಮಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿರುವಂಥದ್ದು. ಪೂರ್ತಿಯಾಗಿ ನೀವು ಸಂಘಟನೆ ಜೊತೆಯಲ್ಲಿ ಹೋಗ್ತೀರೋ, ಸಂಘಟನೆ ಬಿಟ್ಟು ಹೋಗ್ತೀರೋ, ಸಂಘಟನೆ ಜೊತೆಲಿ ಇದ್ದುಕೊಂಡು ನನ್ನ ಜೊತೆಯಲ್ಲಿ ಇರ್ತೀರೋ, ಪೂರ್ತಿ ಬಿಟ್ಟು ನನ್ನ ಜೊತೆಯಲ್ಲಿ ಇರ್ತೀರೋ, ಎಲ್ಲವೂ ನಿಮಗೆ ಬಿಟ್ಟಿರೋ ಒಂದು ಸ್ವಾತಂತ್ರ್ಯ ಅಂತೇಳಿ ಅವತ್ತಿನ ಚುನಾವಣೆಯಲ್ಲಿ ಹೇಳಿದ್ದೀನಿ ನಾನು. ಪಕ್ಷದ ಜವಾಬ್ದಾರಿ ತಗೊಳ್ಬೇಕಿದ್ರು ಸಂಘಟನೆ ಕಾರ್ಯಕರ್ತ ನಾನು ಹೇಳಿರುವಂಥ ಸೂಚನೆ ಏನು ಅಂತ ಕೇಳಿದರೆ, ಶಾಶ್ವತ ಯಾವುದು ಅಂತ ಕೇಳಿದರೆ ಸಾಮಾಜಿಕ ಹೋರಾಟ. ರಾಜಕೀಯ ಯಾವತ್ತೂ ಅಧಿಕಾರದಲ್ಲಿ ಇರ್ಬೋದು, ಯಾವತ್ತೂ ಹೋಗ್ಬೋದು. ಈ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತದೆ ಅಂತ ಹೇಳಿಕೊಂಡು 4 ತಿಂಗಳ ಹಿಂದೆ ಯಾರೂ ಕಲ್ಪನೆ ಮಾಡಿರಲಿಲ್ಲ, ಯಾರೂ ಯೋಚನೆ ಮಾಡಿರಲಿಲ್ಲ. ಅದನ್ನು ಮತ್ತೆ ವಾಪಸ್ ನಿಲ್ಲಿಸಬೇಕಾದ್ರೆ ಯಾವುದಕ್ಕೆ ಸಾಧ್ಯತೆ ಅಂತ ಕೇಳಿದರೆ, ರಾಜಕೀಯಕ್ಕಿಂತ ಹೆಚ್ಚಿನ ಶಕ್ತಿ ಇರೋದು, ನಿಲ್ಲಿಸುವ ಶಕ್ತಿ ಇರೋದು ಸಾಮಾಜಿಕ ಹೋರಾಟಕ್ಕೆ. ಹಾಗಾಗಿ ಸಾಮಾಜಿಕ ಹೋರಾಟದ ಸಂಘಟನೆಗಳು ಯಾವತ್ತೂ ಭದ್ರವಾಗಿರಬೇಕು, ಯಾವತ್ತೂ ಜೀವಂತ ಆಗಿರಬೇಕು, ಅದು ರಾಜಕೀಯದ ಅಡಿಯಲ್ಲಿ ಇರಬಾರ್ದು ಅಂತ ಹೇಳಿಕೊಂಡು ಸಂಘಟನೆಯ ಜವಾಬ್ದಾರಿಯುತ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೆ ರಾಜಕೀಯದ ಚುನಾವಣಾ ರಾಜಕೀಯದ ಕೆಲಸದಲ್ಲಿ ಇಳಿಲಿಕ್ಕೆ ಬಿಡದೆ ನಾನು ಇರುವ ತನಕಲ್ಲಿ ಇಳಿಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾನು ರಾಜಕೀಯ ಜವಾಬ್ದಾರಿ ತಗೊಳ್ಬೇಕಿದ್ರೆ ಆ ಕಾರ್ಯಕರ್ತ ನಾನು ಕೊಟ್ಟಿರೋ ಸೂಚನೆ ಅಷ್ಟೇ. ನಾಳೆ ನಂಗೆ ಅಕಸ್ಮಾತ್ MLA ಸೀಟು ಸಿಕ್ಕಿದ್ರೆ, ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ, ನೀವ್ಯಾರು ಸಂಘಟನೆ ಜವಾಬ್ದಾರಿ ಬಿಟ್ಟು ನನ್ನ ಜೊತೆ ಬರಬಾರ್ದು. ಯಾವುದೇ ಕಾರಣಕ್ಕೆ ಸಂಘಟನೆ ಜವಾಬ್ದಾರಿಯಲ್ಲಿ ಇದ್ದುಕೊಂಡು ನನ್ನ ಪರವಾಗಿ ಕೆಲಸಕ್ಕೂ ಬರಬಾರ್ದು. ಆ ಪಾವಿತ್ರ್ಯತೆಯನ್ನು ಹೋರಾಟ, ಸಂಘಟನೆಯ ಹಿಂದುತ್ವದ ಹೋರಾಟದ ಆ ಒಂದು ಪಾವಿತ್ರ್ಯತೆಯನ್ನು ಯಾವತ್ತೂ ಉಳಿಸ್ಕೊಳ್ಬೇಕು ಅಂತ ಹೇಳಿಕೊಂಡು ಅಲ್ಲಿ ಸೂಚನೆ ಕೊಟ್ಟೇ ಬಂದವನು ನಾನು. ಯಾವತ್ತೂ ವೈಯಕ್ತಿಕ ಸ್ವಾರ್ಥಕ್ಕೆ ಆ ಕಾರ್ಯಕರ್ತ ನಾನು ಬಳಸಿಕೊಂಡವನಲ್ವೇ ಅಲ್ಲ, ಬಳಸೋದೇ ಇಲ್ಲ. ಅಷ್ಟು ಮಾಡಿಕೊಂಡು ಬಂದ್ರಿ, ಅಷ್ಟು ಹೋರಾಟಗಳನ್ನು ಮಾಡಿಕೊಂಡ್ರಿ, ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿದ್ರು. ಒಂದು ಸಂದರ್ಭದಲ್ಲಿ ತಾವೇ ಹೇಳಿದ ಮಾತನ್ನ ನಾನು ಗಮನಿಸಿದ್ದೇನೆ, ನಾವು ರಸ್ತೆಯಲ್ಲೇ ಬೆಳೆದ ನಾಯಕ, ರಸ್ತೆಯಲ್ಲೇ ನಾನು ರೂಪುಗೊಂಡದ್ದು, ರಸ್ತೆಯಿಂದಲೇ ನಾನು ಬೆಳೆದದ್ದು ಅನ್ನುವಂಥದ್ದು ಅದೇ ಹೋರಾಟಗಳ ಮೂಲಕ. ಅಂತಹ ಹೋರಾಟಗಳನ್ನು ಮಾಡಿದವರು ಯಾಕೆ ಈಗ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು, ಸೈಲೆಂಟ್ ಹೋರಾಟಗಳ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದನ್ನು ತಾವೇ ಹೇಳಿದ್ರಿ. ಇವತ್ತು ಅಲ್ಲಿ ಯಾವಾಗ ಹೋರಾಟಗಳಿಗೆ ಬೆಲೆ ಇಲ್ಲ ಅನ್ನುವಂಥದ್ದಾಗ್ತದೆ, ಹೋರಾಟಗಾರರಿಗೆ ಬೆಲೆ ಇಲ್ಲ ಅನ್ನುವಂಥದ್ದಾಗ್ತದೆ. ಹೋರಾಟಗಾರರು ಯಾವತ್ತಿಗೂ ಹೋರಾಟವನ್ನೇ ಮಾಡಿಕೊಂಡಿರಬೇಕು, ಯಾವುದೇ ಕಾರಣಕ್ಕೂ ಅವರು ಬೇರೆ ಇದಕ್ಕೆ ಬರಬಾರ್ದು ಅನ್ನುವಂಥದ್ದು ಬರ್ತದೆ. ಹಾಗಾದ್ರೆ ಇವರೇ ಹೋರಾಟ ಮಾಡಲಿ. ನಮಗೆ ರಾಜಕೀಯಕ್ಕೆ ನಾವು ಅದು ಬೇರೆ ಎಲ್ಲರಿಗೂ, ರಾಜಕೀಯದಲ್ಲಿ ಇಲ್ಲದಿದ್ದವರಿಗೆ, ರಾಜಕೀಯದಲ್ಲಿ ಯಾವುದೋ ಜವಾಬ್ದಾರಿ ಇಲ್ಲದಂತಹ ವ್ಯಕ್ತಿಗಳಿಗೆ ಕೂಡ ಸಂಘಟನೆಯಲ್ಲಿದ್ದವರಿಗೆ ರಾಜಕೀಯವನ್ನು ಅವಕಾಶ ಕೊಟ್ಟಿರೋದನ್ನು ನೋಡಿರೋರು ನಾನು. MLA ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಸಂಸದರ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಬೇಕಾದಷ್ಟು ಉದಾಹರಣೆಗಳಿದೆ. ಸತ್ಯನಿಗೆ ಎಲ್ಲವೂ ಕಾನೂನುಗಳನ್ನು ಹೇಳಿದ್ರು, ಕಟ್ಟುಪಾಡುಗಳನ್ನು ಹೇಳಿದ್ರು, ಸರಿ ಒಪ್ಕೊಂಡೆ, ರಾಜಕೀಯ ಜವಾಬ್ದಾರಿ ತಗೊಂಡೆ. ಆದ್ರೂ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಆದ್ರೆ ಹೋರಾಟಗಾರ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆದ್ಮೇಲೆ ನಾವು ಯಾಕೆ ಹೋರಾಟ ಮಾಡಬೇಕು? ಒಂದು ಕಡೆ ಹಿಂದುತ್ವದ ಹೋರಾಟವೇ ನಮ್ಮದು ಪ್ರಮುಖ ಎಜೆಂಡಾ, ಹಿಂದುತ್ವವೇ ನಮ್ಮ ಪ್ರಮುಖ ಎಜೆಂಡಾ ಅಂತ ಹೇಳ್ತಾರೆ. ಹಿಂದುತ್ವ ಇನ್ನೊಂದು ಕಡೆ ನಾವು ಹೋಗಿ ಕೇಳಿದಾಗ
ಸೀಟು ಕೊಡುವುದಕ್ಕೋಸ್ಕರ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಹಿಂದುತ್ವ ಹೋರಾಟಗಾರರಿಗೆ ಅವಕಾಶವನ್ನು ನಿರಾಕರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಹಿಂದುತ್ವ ಸೀಟು ಕೊಡ್ಲಿಕ್ಕೆ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಅಂತ ಹೇಳಿ ನಿರಾಕರಣೆ ಮಾಡ್ತಾರೆ. ಹಾಗಾದ್ರೆ ಹಿಂದುತ್ವದ ಹೋರಾಟ ಯಾಕೆ ಮಾಡಬೇಕು ಅಂತ ಮಾತನ್ನ ಕೇಳಿದ್ದೆಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು? ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಕೇಂದ್ರ ಕಾರ್ಯಾಲಯದ 2ನೇ 3ನೇ ಮಾಳಿಗೆಯನ್ನು ಅಥವಾ ಮೇಲಿನ ಮಾಳಿಗೆಯಲ್ಲಿ ಒಂದು ಸಣ್ಣ ಕೋಣೆಯಲ್ಲಿ ಅವತ್ತಿನ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಅವತ್ತು ರಾಷ್ಟ್ರೀಯ ಇದಕ್ಕೆ ಹೋಗಿದ್ರ ಅಂತವರು ಅವರ ಬಾಯಲ್ಲಿ ಅವರ ಕೋಣೆಯಲ್ಲಿ ಅಲ್ಲಿ ಕೇಳಿರುವಂಥದ್ದು. ಸಂಘದ ಪ್ರಚಾರಕರಾಗಿದ್ದುಕೊಂಡು ವಿಭಾಗ ಪ್ರಚಾರಕರಾಗಿ ಪಕ್ಷದ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಅವರ ಬಾಯಿಂದ ಕೇಳಿ BL ಸಂತೋಷ್ ಅವರ ಬಾಯಿಯಿಂದ ಆ ಮಾತನ್ನು ಕೇಳಿರುವಂಥದ್ದು. ಅಂಥ ವ್ಯಕ್ತಿಗಳ ಬಾಯಲ್ಲಿ ಹಿಂದುತ್ವ ಒಂದೇ ಮಾನದಂಡ ಅಲ್ಲ ಅನ್ನುವಂಥ ಮಾತುಗಳು ಬಂದ ಮೇಲೆ ಮತ್ತೆ ಯಾಕೆ ಹಿಂದುತ್ವದ ಹೋರಾಟ ಮಾಡಬೇಕು? ಅದನ್ನು ಬಿಟ್ಟಿದ್ದೇವೆ ಅಂತ ಹೇಳಿಲ್ಲ. ಇವತ್ತಿಗೂ ಅದನ್ನು ನಾವು ಬಿಟ್ಟಿಲ್ಲ. ನಾವು ಇವತ್ತಿಗೂ ನಮ್ಗೆ ಆದರ್ಶ ಯಾರು ಅಂತ ಕೇಳಿದ್ರೆ ಇಲ್ಲೇ ಇದೆ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು ಇರ್ಬೋದು, ಮಹಾರಾಣಾ ಪ್ರತಾಪ್ ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ನಾರಾಯಣ ಗುರುಗಳಿರ್ಬೋದು. ಬಿಟ್ಟಿಲ್ಲ. ಆದ್ರೆ ಎಲ್ಲೂ ಕೂಡ ಹೋರಾಟದಲ್ಲಿ ಇಲ್ಲ, ಬೇಡ, ಅವಶ್ಯಕತೆ ಇಲ್ಲ, ಮಾಡ್ಲಿ, ಇವತ್ತಿದ್ದಾರಲ್ಲ. ಹಿಂದುತ್ವದ ಹೋರಾಟ ಒಂದೇ ಮಾನದಂಡ ಅಲ್ಲ ಅಂತ ಹೇಳಿ ಆದ ಮೇಲೆ ಯಾಕೆ ಹೋರಾಟ ಕೇಳಿಬೇಕು? ಸಂಘಟನೆ ಜವಾಬ್ದಾರಿ ಇರೋರು ಇದ್ದಾರೆ, ಪಕ್ಷದ ಜವಾಬ್ದಾರಿ ಇದ್ದವರು ಇದ್ದಾರೆ. ತಾವೇ ಬಹಳ ದೊಡ್ಡ ಹಿಂದುತ್ವದ ನಾಯಕರು, ಹಿಂದುತ್ವ ಹೋರಾಟಗಾರರು ಅಂತ ಹೇಳಿಕೊಂಡು ತೋರಿಸಿಕೊಂಡು ಫೋರ್ಸ್ ಕೊಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂತಹ ವ್ಯಕ್ತಿಗಳು ಇದ್ದಾರೆ. ರಾಜಕೀಯದವರು ಕೂಡ ತಾವೇ ಬಹಳ ದೊಡ್ಡ ರಾಜಕೀಯ ಹಿಂದುತ್ವ ಹೋರಾಟಗಾರರು ತೋರಿಸಿಕೊಳ್ಳುವವರು ಇದ್ದಾರೆ. ಸ್ವಲ್ಪ ಸಮಯ ಅವರು ಮಾಡಲಿ, ಅವರಿಗೂ ಅದರ ನೋವು ಏನು, ಕಷ್ಟ ಏನು, ಆಳ ಏನು, ಅಗಲ ಏನು, ಇದರ ಅರಿವಾಗಲಿ ಅಂತ ಹೇಳಿಕೊಂಡು ಬುದ್ಧಿ ಕಲಿಸಬೇಕು ಅಂತ ದೂರ ಇದ್ದೀರಿ. ಬುದ್ಧಿ ಕಲಿಸಬೇಕು ಅಂತ ಸೈಲೆಂಟ್ ಬುದ್ಧಿ ಕಲಿಸಬೇಕು ಅಂತ ಹೇಳಿಲ್ಲ. ಅವರಿಗೆ ಅದು ಬರಬೇಕು. ಅವ್ರಿಗೆ ಗೊತ್ತಾ ಹಿಂದುತ್ವದ ಹೋರಾಟ ಯಾರೋ ಮಾಡಿದ ಹಿಂದುತ್ವ ಹೋರಾಟ, ಯಾರೋ ರಸ್ತೆಯಲ್ಲಿ ನಿಂತ್ಕೊಂಡು ಮಾಡುವಂತ ಹೋರಾಟಗಳು, ಯಾರೋ ಅದಕ್ಕೋಸ್ಕರ ಕೇಸುಗಳನ್ನು ಮೈ ಮೇಲೆ ಹಾಕೊಂಡು ಜೈಲಲ್ಲಿ ಕುತ್ಕೊಳ್ಳುವಂಥದ್ದು, ವರ್ಷಗಟ್ಟಲೆ ಕೋರ್ಟ್ ಅಲ್ದಾಡುವಂಥದ್ದು, ಆ ಕಷ್ಟಪಟ್ಟುಕೊಂಡು ಮಾಡುವಂಥದ್ದು. ಇವರು ಏನಿಲ್ಲ, ಬರೀ ಬಂದುಕೊಂಡು ಭಾಷಣ ಮಾಡಿಕೊಂಡು ಭಾಷಣ ಬಿಗಿದುಕೊಂಡು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮಂತಾವೇ ಭಾರಿ ದೊಡ್ಡ ಹಿಂದುತ್ವದ ಹೋರಾಟಗಾರರು ತಮ್ಮಿಂದಾಗಿಯೇ ಹಿಂದುತ್ವ ಉಳಿಯಿತು ಅಂತ ಹೇಳಿಕೊಂಡು ಹೇಳುವವರು ರಸ್ತೆಯ ಹೋರಾಟದ ಕಷ್ಟಗಳು ಏನು, ಸಮಸ್ಯೆಗಳು ಏನು ಅಂತ ಹೇಳಿಕೊಂಡು ಎಲ್ಲರಿಗೂ ಗೊತ್ತಾಗಬೇಕು. ಹೋರಾಟ ಮಾಡುವವರೇ ಬೇರೆ, ಅಧಿಕಾರ ಅನುಭವಿಸುವವರೇ ಬೇರೆ ಅಂತ ಹೇಳಿ ಆದಾಗ ಆ ನೋವು ಇರೋದಿಲ್ಲ. ನಮ್ಮಂತಹ ಕಾರ್ಯಕರ್ತರ, ಸಾಮಾನ್ಯ ಕಾರ್ಯಕರ್ತರ ಕಷ್ಟವೂ ಅವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಒಂದಷ್ಟು ಅದು ಅರ್ಥ ಆಗಬೇಕು ಅಂತ ಹೇಳಿಕೊಂಡೆ ಒಂದಷ್ಟು ಸಮಯ ಹಿಂದುತ್ವ ಹೋರಾಟದಿಂದ ನಾನು ಸ್ವಲ್ಪ ದೂರ ನಿಂತಿರೋದು. ಸಾಮಾಜಿಕ ಹೋರಾಟವನ್ನು ಬಿಟ್ಟಿಲ್ಲ ನಾನು. ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಸಾಮಾಜಿಕ ಹೋರಾಟ ನಾನು ತೊಡಗಿಸ್ಕೊಂಡಿದ್ದೇನೆ. ರಾಷ್ಟ್ರೀಯ ಕರ್ತವ್ಯ ಏನಂತ ನಂಗೆ ಗೊತ್ತಿದೆ, ಅದನ್ನು ಮಾಡ್ತಾ ಇದ್ದೇನೆ. ಸೈನಿಕರಿಗೋಸ್ಕರ ಮಾಡಬೇಕು. ಕಳೆದ 10 ವರ್ಷದಿಂದ ಅದನ್ನು ಒಂದು ಜೀವನ ವೃತ್ತಾಗಿ ತೆಗೆದುಕೊಂಡು ಮಾಡ್ತಾ ಇದ್ದೇನೆ. ಸೈನಿಕರಿಗೋಸ್ಕರ, ಅವರ ಜೀವನಕ್ಕೋಸ್ಕರ. ಇದು ಒಂದೇ ಸಂಘ ಪರಿವಾರದ ಹೋರಾಟ, ಒಂದೇ ಹಿಂದುತ್ವದ ರಕ್ಷಣೆಯ ಹೋರಾಟ ಅಲ್ಲ. ಇವತ್ತು ನಾನು ನಾರಾಯಣಗುರು ವಿಚಾರ ವೇದಿಕೆ ಮುಖಾಂತರ ಮಾಡ್ತಾ ಇರೋದು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಉಳಿಸೋದಕ್ಕೋಸ್ಕರ ಮಾಡ್ತಾ ಇರುವಂಥ, ಇನ್ನೊಂದು ರೀತಿಯಲ್ಲಿ ಉಳಿಸಲಿಕ್ಕೋಸ್ಕರ ಮಾಡ್ತಾ ಇರುವಂಥ ಹೋರಾಟ ಇದೆ. ನನಗೆ ಮನಸ್ಸಲ್ಲಿ ಸ್ಪಷ್ಟ ಇದೆ. ಅದಕ್ಕೋಸ್ಕರ ಹಿಂದುತ್ವದ ಹೋರಾಟ, ಹಿಂದುತ್ವವನ್ನು ಎಲ್ಲಿ ನಾಶ ಮಾಡೋದು, ಹಿಂದುತ್ವಕ್ಕೆ ವಿರುದ್ಧವಾಗಿ ಸತ್ಯಜಿತ್ ಯಾವತ್ತೂ ನಡೆದುಕೊಳ್ಳೋದೇ ಇಲ್ಲ. ಸಾಧ್ಯವೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಯಾರು ಏನು ಬೇಕಾದ್ರೂ ಹೊರಗಡೆ ನಿಂತವರು ಯಾರು ಏನು ಬೇಕಿದ್ರು ಹೇಳಬಹುದು. ಜಾತಿವಾದಿ ಅಂತ ಹೇಳಿದ್ರು, ಕಾಂಗ್ರೆಸ್ ಅಂತ ಹೇಳಿದ್ರು, ಇನ್ನೊಂದು ಮತ್ತು ಬೇಕಾದದ್ದು ಹೇಳಬಹುದು. ಮುಂದಿನ ಭಾಗದಲ್ಲಿ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಕೂಡ ದೇವಸ್ಥಾನದ ಒಳಗಡೆ ಬಿಲ್ಲವ ಸಮಾಜಕ್ಕೆ ಅವಕಾಶ ಇಲ್ಲದಂತ ದೇವಸ್ಥಾನಗಳಿದೆ. ಬಿಜೆಪಿ ಅವರ ಅವಧಿಯಲ್ಲೇ ಕೇಳ್ತಾ ಇದ್ದಾರೆ. ನಾನು ಸಂಘ ಪರಿವಾರದ ಒಳಗಡೆ ಸೈಲೆಂಟ್ ಆಗಿದ್ದ, ನಿಮ್ಮನ್ನ ಸೈಡ್ ಲೈನ್ ಮಾಡಿದ್ದ. ಸತ್ಯಜಿತ್ನ ಮಾತಿಗೆ ಸಿಗುವಂತಹ ಗೌರವ ನಮ್ಮ ಮಾತಿಗೆ ಸಿಗುವುದಿಲ್ಲ. 100 ಜನ ಕಳ್ಳರಿದ್ದಲ್ಲಿ ಒಬ್ಬ ಒಳ್ಳೆಯವನನ್ನು ಬರ್ಲಿಕ್ಕೆ ಬಿಡುವುದಿಲ್ಲ. ಸ್ಥಿತಿ ಹಾಗಾಗಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.